कारवार कैगा रस्तो संपूर्ण दुरुस्त जातपर्यंत कैगा योजनेक संबंधित जड गाडी आणि ओव्हरलोड गाडी संचार करूक जायना असे एमएलए सतीश सेल यांनी ताकीद दिला. ಸರ್ ಇಲ್ಲೋ ಇಲ್ಲೋ ನಾನು ಪ್ರಾಮಿಸ್ ಕೆಲ ಸರ್ ಕಾಬೇಜಾನ್ ಇಲ್ಲ ಸರ್ ನಾಳೆಯಿಂದ ಯಾವುದೋ ಒಂದು ಗಾಡಿ ಇದೆ ಮತ್ತೆ ಇದು ಇದಕ್ಕೆ ಉಲ್ಟಾ ಆಗುದು ನಮ್ಮ ದೇಶ ಪಲ್ಟು ಸಂಗಿದ್ರು ಆಲ್ಟಿಒ ಬಿ ಆಯ್ತಲ್ಲ ಆಲ್ಟಿಒ ಬರ್ತಾರೆ ಬಟ್ ಮಿಸ್ಟೇಕ್ ನಿಮ್ದೇ ಉಂಟು. ನೀವು ನಮ್ಗೆ ಇಷ್ಟು ಸೀದಾ ಹೇಳಬೇಕಿತ್ತಲ್ಲ ಈ ತರ ಆಗಿ ಪರಿಸ್ಥಿತಿ ಅಂತ. ನನಗಂತೂ ದೇವರನ್ನ ಯಾರು ಹೇಳಿಲ್ಲ. ಇವತ್ತು ನಾವು ಆ ಕಡೆ ಬರ್ತೇವೆ ಸರ್. ನಾನು ಮತ್ತೆ ನನ್ಗೆ ಅವ್ರು ಹೇಳ್ತಿದ್ರು ಆ ಕಡೆಯಿಂದ ಬರ್ರಿ ಅಂತ. ನಾನು ಈ ಕಡೆಯಿಂದ ಹೋಗಂತ ಮತ್ತೆ ಅವ್ರು ಹೇಳ್ತಿದ್ರು ಇಲ್ಲಿಂದ ಹಿಂಗ್ ಬಾ ಅಂತ ಹೇಳ್ಕೊಂಡು. ನಾವು ಮಾಡಿದ ಬೀಜಿ ಇತ್ತಲ್ಲ ಅಲ್ಲಿಂದ ಬಂದಿಲ್ಲ ನಾವು. ಹೌದು ಸರ್ ಹೌದು ಅರ್ಥ ನಿಂಗೆ ನಾ ಇದನ್ನ ನೋಡುವ ನಿಮಗೂ ಹೇಳಿದೆ ಇಲ್ಲಿಂದೇ ಬರ್ರಿ ಅಂತ. ಆರ್ಟಿಒ ಫೋನ್ ಮಾಡಿದೆ, ಎಸ್ಪಿ ಅವರು ಫೋನ್ ಮಾಡಿದ್ರೆ ಹಂಗೆ ಹೇಳ್ತಾರೆ. ಅದು ನಮ್ಮ ಹತ್ರ ಕೇಸ್ ಹಾಕ್ಲಿಕ್ಕೆ ಬರುದಿಲ್ಲ, ಆರ್ಟಿಒ ಕೇಸ್ ಹಾಕ್ತಾರೆ ಅಂತ ಹೇಳ್ಕೊಂಡು. ಲಾಸ್ಟ್ ಒಂದು ತಿಂಗಳು ಸ್ಟ್ರೈಕ್ ಆದಾಗ ಇಲ್ಲಿ ಅವ್ರು ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಜನರು ಒಪ್ಕೊಂಡಿದ್ರು ಸರ್. ಪ್ಯಾಚ್ ವರ್ಕ್ ಮಾಡಿದ್ರೆ ನಿಲ್ತಾ ಇಲ್ಲ ಸರ್. ಅದು ಮಳೆಗೆ ನಿಲ್ತಾ ಇಲ್ಲ. ಓಲ್ಡ್ ಪ್ಯಾಚ್ ಹಾಕೋದು ಬೇರೆ, ಹೌದು ಕಾಂಕ್ರೀಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹೌದು ಸರ್. काँक्रीट घालते मध्ये काय पुरा ज्ञान गेलं घायल पुरा पावसान किती उडतं काँक्रीट ಕಾಂಕ್ರೀಟ್ ಇದೆ जीएसपी नाही जीएसबी जीएसपी भी घालते पण काँक्रीट घालले कारवारच्यान कैगा संपर्क करचो रस्तो संपूर्ण पाड जावन सार्वजनिकांक संचार करूक समस्या जाताली. तेजेन स्थानिकान कैगा 5&6 योजनेच्या कामगारीसाठी सामग्री व्हरच्या होड वाहनाविरुद्ध आवाज उठयलो आणि आपली समस्या एमएलए सतीश सेल हेमकां सांगले. एमएलए सेल सोमार रात्रीन मल्लापूर इरपागी हांगा भेट दिवन पोलीस अधिकारी, आरटीओ तसेच इतर काही संबंधित अधिकारीक जाग्यार आपोवन ताकीद दिले. आणि तसेच मंगळवार सांजेचेर जिल्हाधिकारी लक्ष्मीप्रिया, तहसीलदार निश्चल नरोना, आरटीओ, कैगा अधिकारी, कैगा 5&6 योजनेचे मेगा कंपनीचे अधिकारी हेमकां मल्लापूर हांगा आपोवन स्थानिकाली समस्या दाखयले. कारवार कैगा रस्तो म्हटल्यार कारवार, शिरवाड, किन्नर, मल्लापूर, कैगा हो रस्तो संपूर्ण पाड जाला. हे कारण ह्या रस्त्यान जास्ती वजन घेऊन वाहन संचार करतात. मुख्य म्हटल्यार कैगा 5&6 योजनेक गरज आशिल्ली खडी व्हरची लॉरी ह्या रस्त्यान संचार करतात. हो रस्तो PWD विभागाक संबंध आसा आणि ह्या रस्त्याक 35 मेट्रिक टन वजन घेवंक क्षमता आसा अशें PWD विभाग सांगता. जाल्यार ह्या रस्त्यान 60 मेट्रिक टन वजन घेवन वाहन संचार करतात. तेजेन हो रस्तो पाड जावंक कारण जाला. ದಿವಸ ಎಷ್ಟು ಗಾಡಿ ಹೋಗ್ತಾವಪ್ಪ? 100 ಗಾಡಿ ಅಲ್ಲ. सोमार सांजेर 4 वाजता कैगा वयची सिमेंट भरिल्ली लॉरी मल्लापूर हांगा रस्त्या सायडीन अटकली. तेजेन रस्त्यार इतर वाहन संचार करूंक शक्य जालें ना. बस संचार बंद जालो. गॅस सिलेंडर हाडची वाहन बी संचार करूंक शक्य जालें ना. तेजेन स्थानिकान क्रोध व्यक्त केले आणि रस्त्यार उबी रावन विरोध बी व्यक्त केले आणि एमएलए सतीश सेल हेमकां माहिती दिली. रात्रीन सैलेमी मल्लापूर येवन मध्यरात्री 2 वाजेपर्यंत स्थानिक काबरां उबी रावले आणि संबंधित अधिकाराक जाग्यार आपोवन स्थानिकाली समस्ये बद्दल पळोवंक सांगले. ह्या वेळाचेर पोलीस अधिकारीन बी एमएलएक चुकीची माहिती दिली. ह्या रस्त्यान होड वाहन संचार करनात अशें एमएलए केमी पोलीस अधिकारीन सांगले. तेन्ना स्थानिकान आवाज उठयले आणि पोलीस अधिकारी विरुद्ध निंदा केले. ಒಂದು ರೋಡ್ ಮಣ್ಣೆಲ್ಲ ಬರ ಇಲ್ಲ ಸರ್. ಮೀಟಿಂಗ್ ಆಗಿ ಇಲ್ಲಿಂದ ಬರ್ತೇವೆ ನಾವು. ಗಾಡಿ ಬರ್ಬೋದು. ಹೌದು ಬಿಸಿ ಎಲ್ಲಾ ಪುರದ ನಿಲ್ಲಿಸ್ಬಿಡು ಗಾಡಿ. ಇಲ್ಲ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಎಲ್ಲ ನಿಲ್ಲಿಸ್ಬಿಡ್ತೀವಿ. ಅಲ್ಲ ಅವ್ರು ಇಲ್ಲಿ ಬರುದು ಬೇಡ. ಸುಮ್ಮನೆ ಮತ್ತೆ ಬಂದ್ಮೇಲೆ ಅವ್ರಿಗೆ ಪಾಪ ಖಾಲಿ ಮಾಡುವಂಗ ಕಾಣ್ತದಲ್ಲ. ಎಲ್ಲಿ ಖಾಲಿ ಮಾಡ್ತಾರೆ? ಕಲ್ಗಟ್ಟಿಗೆಲ್ಲೇ ಬಿಡಿ ಬೇಡ. ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅವ್ರನ್ನ. ಅದೇ ನಾಳೆ ಪ್ರಾಬ್ಲಮ್ ಇದೆ. ಮತ್ತೆ ರಾತ್ರಿ 2:30 ಯಾರಿದೆ ಈಗ ನಂಗೆ ನಿನ್ಗೆ ಬೇಕಿತ್ತ? ಅಲ್ಲಿ ರೀಲ್ ಮಾಡಿ ಕಳಿಸ್ತಾ ಇದ್ದಾರೆ ಅವರು. ಈಗೂ ರೀಲ್ ನಡೀತಾ ಇದೆ. ಬೇಕಾದಂಗೆ ಮಾಡಿ ನನ್ಗೇನು ಬೇಜಾರಿಲ್ಲ. ಬಟ್ ನನಗೆ ಕಲ್ಪನೆಗೆ ಬಂದಿದ್ದು ಇವತ್ತು. ನನಗೆ ಈ ಕಲ್ಪನೆ ಇವತ್ತು ಬಂತು. ಮತ್ತು ನಾನು ಇವಳು ಭರವಸೆ ಮೇಲೆ ಹೋದೆ. DSI ಭರವಸೆ ನನಗೆ ಹೇಳಿದ್ರೆ ಸ್ಟಾಪ್ ಆಗಿದೆ, ಏನು ಒಂದು ಗಾಡಿ ಹೋಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಫುಲ್ ಸ್ಟ್ಯಾಂಡ್ ಗಾಡಿ ಹೋಗಿದೆ, ಜಲ್ಲಿ ಗಾಡಿ ಹೋಗಿದೆ. 41 ವೆಹಿಕಲ್ ಹೋಗ್ತಾ ಇದೆ. ಇಟ್ ಮೇ ಬಿ ನಾಟ್ ಇದು ಏನು ಓವರ್ಲೋಡ್ ಅಲ್ಲ. 47 ಕರೆಕ್ಟಾ? ಬಟ್ ದಿಸ್ ರೋಡ್ ಇಸ್ ಕೆಪಾಸಿಟಿ ಆಫ್ ದಿಸ್ ರೋಡ್ ಇಸ್ 30.
ಅಂದ್ರೆ ನಾವು ಅನ್ಯಾಯ ಎಲ್ಲಿ ಮಾಡ್ತಾ ಇದ್ದೇವೆ? ರೋಡಿಗೆ ಅನ್ಯಾಯ ಮಾಡ್ತಾ ಇದ್ದೇವೆ. ಅವರು 60 ಟನ್ ಓವರ್ಲೋಡ್ ಇಲ್ಲ ಸರ್. ಅಲ್ಲ, ನಾನು ಅದು 2-3 ಟನ್ ಓವರ್ಲೋಡ್ ಅಷ್ಟೇ ಆಗ್ತದೆ. ಅಲ್ಲ, ನಾನು ಅದು 2-3 ಟನ್ ನೀವು ಅದನ್ನು ಇದಕ್ಕೆ ಕೇಸ್ ಹಾಕಿ ಅಥವಾ ಏನು ಮಾಡಿ ನನಗೇನು ಸಂಬಂಧ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಆನ್ ದಟ್. ಬಟ್ ದಿಸ್ ರೋಡ್ ಕೆಪಾಸಿಟಿ is 30 ton. If your vessel, your vehicle is going above than 45 ton, then what is the use of this road? ಆ ರೋಡ್ ನೋಡಿದ್ರಿ, ನಂದೇ ಗಾಡಿ ಈಗ ಅಲ್ಲೊಂದು ಸ್ಲ್ಯಾಬ್ ರಸ್ತೆ ಮೇಲೆ ಸ್ಲ್ಯಾಬ್ ಬಿದ್ದಿದ್ದು ಸ್ಲ್ಯಾಬ್ ಮೇಲೆ ಬರ್ಬೇಕಾದ್ರೆ ಕಷ್ಟಪಟ್ಟ ಬಂದಿವಿ ಸರ್. ನೀವು 3 ಸಲ ಫೋನ್ ಮಾಡಿದ್ರು. ಓಕೆ, ವಿಲ್ ಗೋ ನಾವು. ನಾಳೆ ಮತ್ತೆ ನೀವು ಇರಬೇಕು. ನಾಳೆ 4:30 4 o'clock ನಾವು ಕಾರವಾರದಿಂದ ಬಿಡುವ. ಸಾಯಂಕಾಲ 4 o'clock ಬಿಟ್ಟು ಇಲ್ಲಿ ಆಫೀಸರ್ ಕರೆಸ್ತೇನೆ. ಇಲ್ಲಿ ಜನರಿಗೆ ಮೀಟ್ ಮಾಡಿಸ್ಕೊಂಡು ಜನರಿಗೆ ಹೇಳುವ. ವಿ ವಿಲ್ ಟೇಕ್ ದ ಅಪ್ರೋಪ್ರಿಯೇಟ್ ಸ್ಟೆಪ್ ಆನ್ ದಿಸ್. ಓವರ್ಲೋಡ್ ಗಾಡಿಗೆ ಬರ್ಬೇಡಿ. ನೀವು ಬಂದು 11 ಗಾಡಿಗೆ ಬರೋದು. MLA सैल हेमी मंगळवाराक सांजेचेर संबंधित विभागाच्या अधिकारीक, तहसीलदाराक, जिल्हाधिकारीक हेमका मल्लापूर आपोवन सार्वजनिकाल्या समस्येक कारण जाल्ले कैगावयचे वाहन संचार बंद करूक सांगले. ನಾನು 22 ಕೋಟಿ ಏನೋ ಇದು ಕೊಟ್ಟಿದ್ದೆಲ್ಲ. ಐ ವಿಲ್ ನಾಟ್ ಗಿವ್ ದಟ್. ಐ ವಿಲ್ ಕ್ಯಾನ್ಸಲ್ ದಟ್. ಲೆಟ್ ದೆಮ್ ಡೂ ಟೋಟಲಿ. ಅವ್ರ ಕಡೆಯಿಂದ 24 ಆಯ್ತು. No, I will not allow you. That 22 crores also I will not give. ಟೋಟಲ್ 49 ಮಾಡಿದಾಗ No, from municipality area to Kerwadi I have put 22 crores. 22 ಹೇಳಪ್ಪ. SHDP ಅಲ್ಲಿ ಕೊಟ್ಟಿದ್ದಾರೆ. ಒಂದು 22 ಕೂಡ SHDP ಅಲ್ಲಿ ಕೊಟ್ಟಿದ್ದಾರೆ. No, that I am changing. ಮುನ್ಸಿಪಾಲಿಟಿಯಿಂದ ಕೆರವಡಿವರೆಗೆ 24 Make road. 2 months continuously I have given my manpower, sand, GSP, engineer to repair the road. So I am there for you. Don't do that henceforth. So sir, I need instruction from my employer because my employer told me to do. If you are doing again now, we will put the case on you. Sir, please, I am direct. I am telling you now. Sir, we will. ನೋಡ್ರಿ, ಇವ್ರು ಏನಾದ್ರು ಬಂದ್ರೆ ಬಿಕಾಸ್ ಆಫ್ ಅಲ್ಲ, ಅದಕ್ಕಾಗಿ ನಿನ್ನೆಯಿಂದ ಗಾಡಿ ಉಂಟಲ್ಲ, ನಾನು ಅದನ್ನು ಇದೇ ಪೊಸಿಷನ್ ಅಲ್ಲಿ ಇಟ್ಟಿದ್ದೇನೆ. ಯಾಕೆ ಹೇಳಿ, ನನಗೆ ಗೊತ್ತಿತ್ತು ರಾತ್ರಿ ಬಂದು ಎಲ್ಲ ಇದು ಬಂದಿತ್ತು ಕ್ರೇನ್, 3 ಕ್ರೇನ್. ಕಾರವಾರದಿಂದ ಒಂದು ಕ್ರೇನ್ ತರಿಸಿದ್ರು, ಇಲ್ಲಿಂದ ಇವ್ರದಿಂದ ಒಂದು ಕ್ರೇನು, 3 ಕ್ರೇನ್ ಬಂದು ಗಾಡಿ ತೆಗಿಲಿಕ್ಕೆ ನೋಡ್ತಾ ಇದ್ರು. ನಾನೆಲ್ಲ ಗಾಡಿ ತೆಗಿಲಿಕ್ಕಿಲ್ಲ. ಗಾಡಿ ತೆಗೆದ್ರೆ ಎಲ್ಲ ಗಾಡಿ ಪಂಚರ್ ಮಾಡ್ತೇನೆ ಅಂದ್ರೆ ಅರ್ಥ ಆಯ್ತಲ್ಲ. ಏನ್ ಗೊತ್ತಿಲ್ಲ, ರಾತ್ರಿ ಫಿನಿಶ್. ಬೆಳಿಗ್ಗೆ ಇದು GSB ಅಂತ ನಾವು ನಮ್ದು ಮಿಕ್ಸ್ ಇರ್ತದೆ, ವ್ಯಾಟ್ ಮಿಕ್ಸ್, ಅದು ಹಾಕುವುದು, ಹೋಗ್ಬಿಡು. ಅರ್ಥ ಆಯ್ತು ನಿಮ್ಗೆ? ಬೆಳಿಗ್ಗೆ ಲೆವೆಲ್ ಕಾಣ್ತದೆ, ಅದು ಹಸಿನೇ ಇರ್ತದೆ. ಮತ್ತೆ ರಾತ್ರಿ ಬಂದ್ರೆ ಮತ್ತೆ ಹೊಂಡ. ಎವ್ರಿ ಡೇ ದೇ ಆರ್ ಫಿನಿಶ್. Chairman and managing director to make, because the solution side is making road proper. I have minimum 10 letters because I see every day the problem. So we have suspended our vehicle for months. But sand was not coming. Cement was not coming. Yesterday sand, where it has come? No, it has not coming. You can check. Powertech, This is power tech maybe vehicle. okay. Then why your people are coming here and No, sir, taking the local administration called our admin to help. Who is admin? My admin, sir. Then why you are doing that? No, there was a call from local admin to help. You are making some people are doing mischief. For them you are helping. No, sir. There was a call to my admin to help. So, help करना है तो बराबर अच्छा काम के लिए हम करें, sir. करो, हॉस्पिटल के लिए करो. Sir, we are ऐसा there. चोरी का धंधा मत No, करो. sir. We are not doing that. We are not here I for that. am telling you. Sir, what help? If you want, you extend that period. Huh. Cushion period for your this thing 3 months more. You require that. Unless until this road completes, you should not work. Perfect, sir. It is best for me. You should not It work. is best for me. And remove all the people from site. Very responsible for this. Let him go and do the work. जोपर्यंत संपूर्ण रस्तो दुरुस्त जायना तोपर्यंत 30 मेट्रिक टनपेक्षा जास्त वजनवरची वाहन संचार करूक जायना असे ताकीद दिले. नहीं तो पॉलिटेक रहने दो और कोई रहने दो. This road is certificate ಕೂಡ ನೀವು ಸಾಹೇಬ್ರೆ, Let him read. ಕಿವಿಯಲ್ಲಿ ಹೂ ಮುಡಿಸ್ಲಿಕ್ಕೆ ಆಗಲ್ಲ ನಿಮ್ಗೆ. ನೀವು ಬೇರೆಯವ್ರ ಹತ್ರ ಹೇಳ್ದಂಗಲ್ಲ. ಸರ್ ಹೇಳಿದ ಕರೆಕ್ಟ್ ಮಾಡಿ. ಎಲ್ಲ ಉಂಟು, ಟೈಪ್ ನೋಡಿ. ಟೈಪ್ ಮಾಡಿದ್ರೆ ಲೆಟರ್ ಕೊಡಪ್ಪ. 15 see this road capacity. Road is meant for 30 ton capacity. You cannot go beyond
See, this is officially given. Officially, it is given. It just okay. Officially, you check 30-ton road. It is 30-ton road. You cannot go beyond 30 ton. Okay. You will send one copy, gadget copy. ನಾವು ಮೆಗಾ ಕಂಪನಿ ಮತ್ತೆ 2-3 ಕಂಪನಿಗಳು ಏನಿದಾವಲ್ಲ ಅವರಿಗೂ ಹೇಳಿದ್ದೇವೆ CSR ಫಂಡ್ ನಲ್ಲಿ ನೀವು ಹೆಲ್ಪ್ ಮಾಡಿ 10 ಕಿಲೋಮೀಟರ್ ನೀವು ಹೆಲ್ಪ್ ಮಾಡಿ. ನೀವು ಇಷ್ಟೆಲ್ಲ 15,000 ಕೋಟಿ 25,000 ಕೋಟಿ ಕೆಲಸ ಮಾಡುವಾಗ ಒಂದು 10 ಕಿಲೋಮೀಟರ್ ನೀವು ಮಾಡಿ ಅಂತ ಹೇಳಿದ್ದೇವೆ ಅವರಿಗೆ. ಅವರು ಅದನ್ನು ನಾವು ಮೀಟಿಂಗ್ನಲ್ಲಿ ಹೆಂಗೆ ಅವ್ರದ್ದು ರಿಪ್ಲೈ ಬರ್ತದೆ ನೋಡ್ತೇವೆ. ಬಟ್ 100% ಎನ್ಶ್ಯೂರ್ ಇವತ್ತು ಜನರಿಗೆ ಎಲ್ರಿಗೂ ಹೇಳ್ತೇನೆ, ಇಲ್ಲಿಂದ ಮತ್ತೆ ಬೇರೆ ಗಾಡಿಗಳು ಹೋಗೋದಿಲ್ಲ. ನಿಮ್ಮ ಆಂಬ್ಯುಲೆನ್ಸಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಆಂಬ್ಯುಲೆನ್ಸ್ ಪ್ರಾಬ್ಲಮ್ ಆಗಲ್ಲ. ನೋಡಪ್ಪ, ಎಷ್ಟು ದಿವಸ ನೀವು ಸುಮ್ಮನೆ ಇದ್ರಿ, 2 ದಿವಸ ತಾಳಿ ಎಲ್ಲದೂ ರೋಡನ್ನ ಕ್ಲಿಯರ್ ಮಾಡಿಕೊಡ್ತೇವೆ, ಆಂಬ್ಯುಲೆನ್ಸ್ ಹೋಗೋಂಗ್ ಮಾಡ್ತೇವೆ, ಬಸ್ ಅನ್ನು ಬರುವಂಗ್ ಮಾಡ್ತೇವೆ, ಎಲ್ಲದನ್ನ ಕ್ಲಿಯರ್ ಮಾಡಿ